ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಕುಡ್ಲ ಪೇಂಟೆ ಪರಿಸರಡು ಕೊರೋನಾ ನಿಗ್ರಹ ಕಾರ್ಯಾಚರಣೆ ವಾರೀತಿ ಉಂಡು ಜನಕುಲ ಸಮಸ್ಯೆಲು ತಾದಿ ಉಂತುಡುಪುನ ಪೊಲೀಸರಿನ ಸಮಸ್ಯೆಲು ಇಂಚ ಜನಸಾಮಾನ್ಯರನ ಕಷ್ಟ ಸುಖನು ತೆರೆಯೊನ್ನ ಅಪರೂಪದ ಸುತ್ತಾಟನು ರಡ್ಡು ಶಾಸಕರು ಜಂಟಿಯಾದ ಕುಡ್ಲಾಡು ನಡಪಾಯರು. ವೆಹಿಕಲ್ ನಂಬರ್ ನೋಟ್ ಮಾಡಿದ್ರೆ ಓಕೆ. ಕುಡ್ಲ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕರು ಶ್ರೀ ವೇದವ್ಯಾಸ ಕಾಮತ್ ಬೊಕ್ಕ ಕುಡ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಯುಟಿ ಖಾದರ್ ಒಟ್ಟು ಸೇರೊಂದು ಈ ಅಪರೂಪದ ಕಾರ್ಯಕ್ರಮನು ಬುಧವಾರ ಕಾಂಡೆ ಕುಡ್ಲ ಸುತ್ತ ನಡಪಾಯರು. ಕದ್ರೆಡ್ದು ರಡ್ಡು ಪ್ರತ್ಯೇಕ ದ್ವಿಚಕ್ರ ವಾಹನಲೆಡು ಪಿದಾಡ್ದು ಬಿಜೈ ಮಹಾನಗರ ಪಾಲಿಕೆ ಕೊಡಿಯಲ್ ಬೈ ಜ್ಯೋತಿ ಅವೊಂದು ಒಂಜಿ ಸುತ್ತು ನಗರ ಸಂಚಾರ ಮಲ್ತದು. ಅಲ್ಪ ಪೊಲೀಸರಡ ಜನಸಾಮಾನ್ಯರಡ ಪಾತರಕತೆ ನಡಪಾದು ಅಕಲ್ನ ಕಷ್ಟ ಸುಖನು ತೆರೆಯೊಂದು ವ್ಯವಸ್ಥೆದ ಬಗೆಟ್ ತೆರೆಯೊಂದು ಕೊರೋನಾ ಜಾಗ್ರತೆದ ಬಗೆಟ್ ಮಾಹಿತಿಲ ಕೊರಿಯರು. ಪೊಲೀಸರು ಒಂದೊಂದೇ ಬಾರಿ ಜಾಗ್ರತೆ ಕರ್ತವ್ಯನು ಮಲ್ತೊಂದುಲ್ಲೇರು ಓಲು ತೂಳಲ ಜನಕ್ಕುಲ್ಲ ಬಂಗನ ಕಥೆನೇ ಕೇನುಡು. ಪೊಲೀಸರು ಇಲಾಖಾ ಸಿಬ್ಬಂದಿಲ್ಲ ಕರ್ತವ್ಯ ಮಲ್ತೊಂದುಲ್ಲೇರು ಅಕ್ಲೆಗಳ ತೊಂದರೆಲುಂಡು ಆಂಡ ಕೊರೋನಾ ಮಹಾಮಾರಿನ ಗಿಡಪೆರೆ ನಮ್ಮ ಸಂಕಷ್ಟ ಅನುಭವಿಸಿದಲ ಕರ್ತವ್ಯನು ಮನ್ಪೊಡೆ ಆಪುಂಡು. ಇಂದೇನು ಮಾತ ಪ್ರತ್ಯಕ್ಷ ತೆರೆಯೊಂಡ್ರೆ
ತಾನು ಬೊಕ್ಕ ಯುಟಿ ಖಾದರ್ ನಗರ ಪ್ರದಕ್ಷಿಣೆ ಮಲ್ತದ ಜನಕುಲು ಪೊಲೀಸರು ಇಲಾಖಾ ಅಧಿಕಾರಿಗಳು ಅಕಲ ಕರ್ತವ್ಯನು ನಿಷ್ಠೆಡು ಮಂತೊಂದುಲ್ಲೇರು ಸಹಕಾರಲ ಕೊರೊಂದುಲ್ಲೇರು ಮೊಕ್ಲೆಕ್ ಮಾತ ಅಭಿನಂದನೆಗಳು ಪಂಡದು ಶಾಸಕರು ಶ್ರೀ ವೇದವ್ಯಾಸ ಕಾಮತ್ ತೆರಿಪಾಯರು. ಇವತ್ತು ಮಂಗಳೂರು ನಗರದಲ್ಲಿ ಸರಿಸುಮಾರು ಒಂದು 3-4 ಕಿಲೋಮೀಟರಷ್ಟು ಬೇರೆ ಬೇರೆ ಪೊಲೀಸ್ ನಿಂತ್ಕೊಂಡಂಥ ಸ್ಥಳವಿರ್ಬೋದು, ಪೆಟ್ರೋಲ್ ಪಂಪ್ ಇರ್ಬೋದು, ಇನ್ನಿತರ ಜಾಗದಲ್ಲಿ ದ್ವಿಚಕ್ರ ವಾಹನದಲ್ಲಿ ಒಟ್ಟಾಗಿ ನಾನು ಮತ್ತು ಮಂಗಳೂರು ಕ್ಷೇತ್ರದ ಶಾಸಕರಾದ ಖಾದರ್ ಅವರು ಒಟ್ಟಾಗಿ 2 ವಾಹನದಲ್ಲಿ ವೀಕ್ಷಣೆಯನ್ನು ಮಾಡಿಕೊಂಡು ಎಲ್ಲೆಲ್ಲಿ ಜನರು ಏನಾದರೂ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯ ಮಿತ್ರರು ಏನಾದರೂ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ಊಟ ತಿಂಡಿ ಏನಾದರೂ ಕೊರತೆಗಳಿದೆಯೋ, ಪೆಟ್ರೋಲ್ ಪಂಪಿನಲ್ಲಿ ಯಾವುದಾದ್ರೂ ತೊಂದರೆಗಳಿದೆಯೋ, ಇಲ್ಲ ಪೊಲೀಸ್ ಇಲಾಖೆ ಹತ್ರ ಜನರು ಯಾವ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ, ಇದೆಲ್ಲವನ್ನು ಮಾಹಿತಿಗಳನ್ನು ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ಇದೊಂದು ವಿಶೇಷ ವಿನೂತನ ರೀತಿಯ ಕೆಲಸ ಕಾರ್ಯಗಳು. ಜನರು ಯಾವ ರೀತಿಯಲ್ಲಿ ಮಂಗಳೂರಿನ ಪರಿಸರದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ, ಅದಲ್ಲದೆ ಏನಾದರೂ ಕಷ್ಟಗಳಿದ್ದಲ್ಲಿ ಅದನ್ನು ವೀಕ್ಷಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಜಿಲ್ಲಾಡಳಿತ ಕಡೆಯಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನಾವೆಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಒಟ್ಟಾಗಿ ಈ ಕೋವಿಡ್-19 ಏನು ಕೊರೋನಾ ಇದೆ ಇದನ್ನು ಹೊರದಬ್ಬುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಇದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ಜನರ ಸಹಕಾರಗಳಿಗೆ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೊಡ್ತಾ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಈ ಕೊರೋನಾವನ್ನು ನಮ್ಮ ದೇಶದಿಂದ ಓಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕೊರೋನಾ ಲಾಕ್ಡೌನ್ ಹಿಡಿದಾತ್ರ ಜನಕುಲು ಪೊಲೀಸರು ಇಲಾಖಾ ಸಿಬ್ಬಂದಿಲು ವಾರೀತಿ ಸಂಕಷ್ಟಡು ಉಳ್ಳೇರು ಆಕ್ಲೆನ ಮಾತ ಸಹಕಾರ ಎಂಚ ಉಂಡು ಪಂಡದು ತೆರೆಯೊಂಡ್ರೆ ವೇದವ್ಯಾಸ ಕಾಮತ್ ಬೊಕ ತಾನು ಜಂಟಿಯಾದ ಇಂಚ ನಗರ ಪ್ರದಕ್ಷಿಣೆ ನಡಪಾದ 95% ಜನಕುಲು ಏತೆ ಭಂಗ ಆಂಡಲ ಮಲ್ಲ ಸಹಕಾರ ಕೊರೊಂದುಲ್ಲೇರು. ಪೊಲೀಸ್ ಅಧಿಕಾರಿಲು ಸಿಬ್ಬಂದಿಲು ಇಲಾಖಾ ಅಧಿಕಾರಿಲು ಶಕ್ತಿ ಮೀರಿದು ಸೇವೆ ಸಂದಾವೊಂದುಲ್ಲೇರು. ಅಂಚಾದು ಮಾತ ಒಗ್ಗಟ್ಟಾದು ಕೊರೋನಾ ಮಹಾಮಾರಿನ ಗಿಡಪೆರೆ ಕೈ ಜೋಡಿಸಾಗ ಪಂಡದು ಶ್ರೀ ಯುಟಿ ಖಾದರ್ ಈ ಪಡ್ತು ಕೇಳೊಂಡೇರು. ವೈರಸ್ ಸಂಬಂಧಪಟ್ಟಾಗೆ ಮಂಗಳೂರು ನಗರದ ಸುತ್ತಮುತ್ತಲೂ ಜನಸಾಮಾನ್ಯ ಯಾವ ರೀತಿ ಸಹಕಾರ ಕೊಡ್ತಿದ್ದಾರೆ, ಯಾವ ರೀತಿಯ ಪೊಲೀಸ್ ಇಲಾಖೆ ವ್ಯವಸ್ಥೆ ಇದೆ ಮತ್ತು ಇನ್ನಿತರ ಏನು ಕುಂದುಕೊರತೆ ಅಂಥೇಳಿ ನಾನು ಮತ್ತು ಮಂಗಳೂರು ಶಾಸಕ ವೇದವ್ಯಾಸ ಕಾಮತ್ ಅವರ ಜೊತೆಯಾಗಿ ಇವತ್ತು ನಗರ ಪ್ರದಕ್ಷಿಣೆ ನಾವು ಇವತ್ತು ಮಾಡಿದ್ದೇವೆ. 95% ಜನಸಾಮಾನ್ಯ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಒಂದಿಬ್ಬರು ಮಾತ್ರ ಹೊರಗಿನ ಸಂದ ಅವರು ಕೂಡ ಇವತ್ತು ಬೇರೆ ಬೇರೆ ಮನೆಗೆ ಇವತ್ತು ಅವ್ರು ಹೋಗಿ ಮುಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಪಾಪ 24 ಗಂಟೆ ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡು ಜಿಲ್ಲಾಡಳಿತದ ಎಲ್ಲ ಸೂಚನೆಗಳನ್ನು ಇವತ್ತು ಪಾಲಿಸಿಕೊಂಡು ನಿಯಂತ್ರಣ ಮಾಡ್ತಾರೆ. ಜನಸಾಮಾನ್ಯರಿಗೂ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಕೊರೋನಾ ವೈರಸ್ಸನ್ನು ನಾವು ನಿರ್ಮೂಲನೆ ಮಾಡಬೇಕಾದ್ರೆ ನಾವೆಲ್ಲ ಜೊತೆಯಾಗಿದ್ದುಕೊಂಡು ನಮ್ಮ ನಿಯಂತ್ರಣ ಒಳಪಟ್ಟು ಸರ್ವರು ಕೂಡ ಸಹಕಾರ ಮಾಡೋ ಮೂಲಕ ಮಾತು ಸಾಧನೆ ನಾನು ಹೇಳಲಿಕ್ಕೆ ನಾನು ಬಯಸಿ ಸರ್ವರ ಸಹಕಾರ ನಾವು ಯಾಚಿಸ್ತೇನೆ.